ಎಲ್ಲಿ ಆಸ್ತಿ ಇದೆ, ಎಲ್ಲಿ ಜಾಗ ಇದೆ, ಎಲ್ಲಿ ರೆಸಾರ್ಟ್ ಇದೆ, ಖರೀದಿ ಮಾಡಕ್ ಕೂತಿರ್ತಾರೆ. 4 ವರ್ಷದಂತ ಹಡಬಿ ದುಡ್ಡು ಅಪ್ಪ ಮಕ್ಕಳು ಇಟ್ಕೊಂಡ್ಬಿಟ್ಟು ಇಲ್ಲಿಗೆ ಎಲ್ಲ ಇಲ್ಲಿ ಖರೀದಿ ಮಾಡಕ್ ಬರ್ತಾರೆ ಜನರು. ಹಡಬಿ ದುಡ್ಡಿನ ಅರ್ಥ ನನಗಂತೂ ಗೊತ್ತಿಲ್ಲ. ಅವರೇನಾದರೂ ಆ ಥರ ಏನೋ ಮಾಡಿದರೆ, ಯಾರು ಮಾಡಿರ್ತಾರೆ ಅವರಿಗೆ ಅಂಥ ಪದಗಳು ತುಂಬ ಚೆನ್ನಾಗಿ ಬರುತ್ತೆ. ಪಾಪ ನಾಳೆ ಗೌರವಿತ ಕಾಂಗ್ರೆಸ್ಸಿನ ನಾಯಕರು ಚುನಾವಣೆ ಪಾಪ ಅವರು ಅಡಿಕೆ ತೋಟದಲ್ಲಿ ಅಡಿಕೆ ಕೊಯ್ದು ಚೇಣಿ ಮಾಡಿ ಪಾಪ ಭತ್ತ ಕೊಯ್ದು ಬಂದಿದ್ದ ದುಡ್ಡಲ್ಲಿ ಚುನಾವಣೆ ಮಾಡ್ತಾರೆ ಅಂತ ಅನಿಸುತ್ತೆ. ನೋಡೋಣ ಅದು ಯಾವ್ದ್ರಲ್ಲಿ ಮಾಡ್ತಾರೆ. ಶಿವಮೊಗ್ಗ ಲೋಕಸಭಾ ಚುನಾವಣಾ ಕಣದಲ್ಲಿ ಮಾತಿನ ಸಮರ ಜೋರಾಗಿದೆ. ಹಡಬಿ ದುಡ್ಡಿನ ಪಾಲಿಟಿಕ್ಸ್ ಹೇಳಿಕೆಗಳು ಶುರುವಾಗಿದೆ. ಬಿಜೆಪಿಯದ್ದು ಹಡಬಿ ದುಡ್ಡು ಪಾಲಿಟಿಕ್ಸ್ ಎಂದು ಕಾಂಗ್ರೆಸ್ ನಾಯಕ ಬೇಳೂರು ಗೋಪಾಲಕೃಷ್ಣ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಉಡುಪಿಯ ಬೈಂದೂರಲ್ಲಿ ಚುನಾವಣಾ ಪ್ರಚಾರದ ವೇಳೆ ಶಾಸಕ ಬೇಳೂರು ಸಂಸದ ಬಿವೈ ರಾಘವೇಂದ್ರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಘವೇಂದ್ರ ಅವರು ದುಡ್ಡು ರೆಸಾರ್ಟ್ ಜಮೀನು ಮಾಡ್ತಾರೆ, ಹಡಬಿ ದುಡ್ಡಿಡ್ಕೊಂಡು ಚುನಾವಣೆಗೆ ಬರ್ತಾರೆ. ರಾಘವೇಂದ್ರಂದು ಶಿವಮೊಗ್ಗದಲ್ಲಿ ಬಸ್ ಸ್ಟ್ಯಾಂಡ್ ಮಾತ್ರ ಸಾಧನೆ, ಎಲ್ಲೆಲ್ಲ ಖರೀದಿ ಮಾಡಿದ್ದಾರೆ, ಹಣದ ರಾಶಿ ಹಾಕಿದ್ದಾರೆ, ಅದನ್ನು ಚೆಲ್ಲಲು ಬರ್ತಾರೆ. 3 ಸಲ ರಾಘವೇಂದ್ರ ಅವರು ಹಡಬಿ ದುಡ್ಡಿನ ರಾಜಕೀಯ ಮಾಡಿ ಗೆದ್ದಿದ್ದಾರೆ. ನಾವು ಹಿಂದುತ್ವವೇ, ಈಶ್ವರಪ್ಪನ ಹಿಂದುತ್ವವನ್ನ ಒದ್ದು ಹೊರಗೆ ಹಾಕಿದ್ದಾರೆ. ಈಶ್ವರಪ್ಪನ ಎದೆ ಬಗೆದ್ರೆ ಯಡಿಯೂರಪ್ಪ ಕಾಡ್ತಾರಂತೆ ಎಂದು ಬೇಳೂರು ಗೋಪಾಲಕೃಷ್ಣ ವ್ಯಂಗ್ಯವಾಡಿದರು. 3 ವರ್ಷದ ನಂತರ ಹೊರಗೆ ಬರ್ತಾರೆ, ಅಲ್ಲಿವರೆ ಮನೆಗೆ ಒಳಗಿರ್ತಾರೆ. ಎಲ್ಲಿ ಆಸ್ತಿ ಇದೆ, ಎಲ್ಲಿ ಜಾಗ ಇದೆ, ಎಲ್ಲಿ ರೆಸಾರ್ಟ್ ಇದೆ, ಖರೀದಿ ಮಾಡಕ್ ಕೂತಿರ್ತಾರೆ. 4 ವರ್ಷದಂತ ಹಡಬಿ ದುಡ್ಡು ಅಪ್ಪ ಮಕ್ಕಳು ಇಟ್ಕೊಂಡ್ಬಿಟ್ಟು ಇಲ್ಲಿಗೆ ಎಲ್ಲ ಇಲ್ಲಿ ಖರೀದಿ ಮಾಡಕ್ ಬರ್ತಾರೆ ಜನರು. ಅದು ಬಿಟ್ರೆ ಏನೂ ಮಾಡಿಲ್ಲ. ರಾಘವೇಂದ್ರ ಕೊಡುಗೆ ಏನಂದ್ರೆ ನಮ್ಮ ಕಡೆ ಬಸ್ ಸ್ಟ್ಯಾಂಡ್ ಕಟ್ಟಿದ್ದೆ ಒಂದು ಸಾಧನೆ. ರಾಘವೇಂದ್ರದ್ದು ಬಸ್ ಸ್ಟ್ಯಾಂಡ್ ಕಟ್ಟಿದ್ದೆ ದೊಡ್ಡ ಸಾಧನೆ. ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ ಸಾಧನೆ. ಎಲ್ಲಿ ಇವತ್ತು ಯಾವ್ದೊಂದು ರೆಸಾರ್ಟ್ ಹೋಗಿದೆ, ಇಚ್ಛೆ ಅಂದ್ರೆ ಇದು ಸರ್ ರಾಘವೇಂದ್ರ ಪಾರ್ಟ್ನರ್ ಸರ್ ಅಂತಾರೆ. ಎಲ್ಲೆಲ್ಲಿ ಖರೀದಿ ಮಾಡ್ಯಾರ ಹೋಮಾರಾಯ ಅವರು, ಅಷ್ಟು ಖರೀದಿ ಮಾಡಿಟ್ಟಾರೆ. ದುಡ್ಡಿನ ರಾಶಿ ಹಾಕೊಂಡಿದ್ದಾರೆ. ಬಿಟ್ರೆ ಆ ರಾಶಿಯನ್ನ ತಗೊಂಡು ಚೆಲ್ಲಕ್ ಬಿಟ್ಟು ಬಂದಿರ್ತಾರೆ. ಶಿವಮೊಗ್ಗದಲ್ಲಿ ನೋಡಿ, ಆ ಕಡೆ ಈಶ್ವರಪ್ಪ, ಈ ಕಡೆ ಯಡಿಯೂರಪ್ಪನವರು, ಅವ್ರದೇ ಎಲ್ಲ ಜಾಗಗಳು. ಮತ್ತೆಲ್ಲೂ ಏನು ಮಾಡಿದ್ದಿಲ್ಲ. ಸಾಧನೆ ಎಲ್ಲ 0. ಸುಳ್ಳೆ ಬೋಗಸ್ ಆಗಿ ಒಂದು ಲೀಸ್ಟ್ ತಗೋಬರ್ತಾರೆ. ಇನ್ನು ಬೈಂದೂರಿನಲ್ಲಿ ಚುನಾವಣಾ ಪ್ರಚಾರ ಕೈಗೆತ್ತಿಕೊಂಡಿದ್ದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಬೇಳೂರು ಗೋಪಾಲಕೃಷ್ಣ ಹೇಳಿಕೆಗೆ ತಿರುಗೇಟನ್ನ ನೀಡಿದ್ದಾರೆ. ಹಡಬಿ ದುಡ್ಡಿನ ಅರ್ಥ ನನಗ್ ಗೊತ್ತಿಲ್ಲ, ಹಡಬಿ ದುಡ್ಡು ಮಾಡಿದವರಿಗೆ ಅಂತಹ ಪದ ಬರುತ್ತೆ ಎಂದು ತಿರುಗೇಟನ್ನ ನೀಡಿದ್ದಾರೆ. ಕಾಂಗ್ರೆಸ್ನವರು ಅಡಿಕೆ ಮಾರಿದ ದುಡ್ಡಿನಲ್ಲಿ ಚುನಾವಣಾ ಮಾಡ್ತಾರಾ? ನೀವು ಯಾವ ದುಡ್ಡಿನಲ್ಲಿ ಚುನಾವಣೆ ಮಾಡ್ತೀರಿ? ಅಡಿಕೆ ಕೊಯ್ದು ಭತ್ತ ಮಾರಿದ ಹಣದಲ್ಲಿ ಚುನಾವಣೆ ಮಾಡ್ತಾರಾ ನೋಡೋಣ ಎಂದು ವ್ಯಂಗ್ಯವಾಡಿದ್ದಾರೆ. ಹಡಬಿ ದುಡ್ಡಿನ ಅರ್ಥ ನನಗಂತೂ ಗೊತ್ತಿಲ್ಲ. ಅವರೇನಾದರೂ ಆ ಥರ ಏನೋ ಮಾಡಿದರೆ, ಯಾರು ಮಾಡಿರ್ತಾರೆ ಅವರಿಗೆ ಅಂಥ ಪದಗಳು ತುಂಬ ಚೆನ್ನಾಗಿ ಬರುತ್ತೆ. ಪಾಪ ನಾಳೆ ಗೌರವಿತ ಕಾಂಗ್ರೆಸ್ಸಿನ ನಾಯಕರು ಚುನಾವಣೆ ಪಾಪ ಅವರು ಅಡಿಕೆ ತೋಟದಲ್ಲಿ ಅಡಿಕೆ ಕೊಯ್ದು ಚೇಣಿ ಮಾಡಿ ಪಾಪ ಭತ್ತ ಕೊಯ್ದು ಬಂದಿದ್ದ ದುಡ್ಡಲ್ಲಿ ಚುನಾವಣೆ ಮಾಡ್ತಾರೆ ಅಂತ ಅನಿಸುತ್ತೆ. ನೋಡೋಣ ಅದು ಯಾವ್ದ್ರಲ್ಲಿ ಮಾಡ್ತಾರೆ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.